ತಿಗಣೆ ಕಾಟದಿಂದ ಬಹುರಾಷ್ಟ್ರೀಯ ಬಟ್ಟೆ ಕಂಪನಿಯೊಂದು ತನ್ನ ಶೋರೂಮ್ಗೆ ಬಾಗಿಲು ಹಾಕಿದ ಘಟನೆ ನ್ಯೂಯಾರ್ಕ್ನ ನಗರದ ವರ್ಲ್ಡ್ ಟ್ರೇಡ್ ಸೆಂಟರ್ನಲ್ಲಿ ನಡೆದಿದ್ದು, ಖ್ಯಾತ H&M ಬಟ್ಟೆ ಶೋರೂಮ್ನಲ್ಲಿ ಈ ಘಟನೆ ನಡೆದಿದ್ದು, ಶೋರೂಮ್ನ ಸಿಬ್ಬಂದಿಯೇ ಈ ಫೋಟೋಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಮಾಡಿದ್ದಾನೆ. ಸಾಮಾನ್ಯವಾಗಿ ತಿಗಣೆಯ ಕಾಟ ಆರಂಭವಾಯಿತೆಂದರೆ ಜನರ ನೆಮ್ಮದಿ ಹೋಯಿತು ಎಂದೇ ಲೆಕ್ಕ. ಇಂತಹ ತಿಗಣೆ ಅಥವಾ ಹೇಣು ನ್ಯೂಯಾರ್ಕ್ನ ನಗರದ ವರ್ಲ್ಡ್ ಟ್ರೇಡ್ ಸೆಂಟರ್ನಲ್ಲಿಯೇ ತನ್ನ ಸಾಮ್ರಾಜ್ಯ ಕಟ್ಟಿರುವುದು ಅಚ್ಚರಿಯ ಸಂಗತಿಯೇ ಸರಿ. H&M ಬಟ್ಟೆ ಮಳಿಗೆಯು ನ್ಯೂಯಾರ್ಕ್ನ ಪ್ರತಿಷ್ಠಿತ ಬ್ರ್ಯಾಂಡ್ ಆಗಿದೆ. ಈ ಮಳಿಗೆಯೊಳಗೆ ತಿಗಣೆ ಕಾಟ ತೀವ್ರವಾಗಿದ್ದು, ಬಟ್ಟೆ ಸಂಗ್ರಹಣೆ ಸ್ಥಳದಲ್ಲಿ ಇವುಗಳ ಉಪಟಳ ತೀವ್ರವಾಗಿತ್ತು. ಆದರೆ ಇದು ಹೊರ ಪ್ರಪಂಚಕ್ಕೆ ಗೊತ್ತಿರಲಿಲ್ಲ. ಇಲ್ಲಿ ಕೆಲಸ ಮಾಡುತ್ತಿದ್ದ ಉದ್ಯೋಗಿ ಓರ್ವ ಈ ಫೋಟೋವನ್ನು ತನ್ನ ಕಂಪನಿಗೆ ಕಳುಹಿಸುವ ಉದ್ದೇಶದಿಂದ ತೆಗೆದಿಟ್ಟುಕೊಂಡಿದ್ದ. ಆದರೆ ಇಂತಹ ಸಂದರ್ಭದಲ್ಲಿ ಆತ ಕೆಲಸ ಬಿಟ್ಟು ಹೋಗುವಂತಹ ಪರಿಸ್ಥಿತಿ ಬಂದಿದೆ. ತನ್ನ ಕೆಲಸದ ಕೊನೆ ದಿನವಾದ್ದರಿಂದ ಉದ್ಯೋಗಿ ಅಲ್ಲಿನ ಸಮಸ್ಯೆಗಳ ಬಗ್ಗೆ ಜನರಿಗೆ ತಿಳಿಸಲು ಫೋಟೋ ತೆಗೆದುಕೊಂಡು ತನ್ನ ಖಾತೆಯಲ್ಲಿ ಹಂಚಿಕೊಂಡಿದ್ದಾನೆ. ಈ ಫೋಟೋ ವೈರಲ್ ಆಗುತ್ತಿದ್ದಂತೆಯೇ ಎಚ್ಚೆತ್ತುಕೊಂಡಿರುವ H&M ವೆಸ್ಟ್ ವರ್ಲ್ಡ್ ಟ್ರೇಡ್ ಸೆಂಟರ್ನಲ್ಲಿರುವ H&M ಅಂಗಡಿಯನ್ನು ತಾತ್ಕಾಲಿಕವಾಗಿ ಮುಚ್ಚಿ ಪರಿಶೀಲನೆ ನಡೆಸಿ ಸ್ವಚ್ಛತೆಯನ್ನು ನಡೆಸಲಾಗುತ್ತಿದೆ ಎಂದು ಹೇಳಿಕೆ ಬಿಡುಗಡೆ ಮಾಡಿದೆ. ಫೋಟೋವನ್ನು ಹಂಚಿಕೊಂಡಿದ್ದ ಅಲ್ಲಿನ ಸಿಬ್ಬಂದಿ, ನಾನು ಕೆಲಸಕ್ಕೆ ರಾಜೀನಾಮೆ ನೀಡುತ್ತಿದ್ದೇನೆ, ನನ್ನಿಂದ ನಕಾರಾತ್ಮಕ ಭಾವನೆ ಮಾಡುತ್ತಿರುವುದಕ್ಕೆ ಕ್ಷಮೆ ಇರಲಿ, ಆದರೆ ಈ ತಪ್ಪನ್ನು ಸರಿ ಮಾಡುತ್ತಿರುವುದಕ್ಕಾಗಿ ನನಗೆ ನನ್ನ ಸಿಬ್ಬಂದಿಗಳಿಂದ ಧನ್ಯವಾದ ಸಿಕ್ಕಿದೆ ಎಂದು ಬರೆದುಕೊಂಡಿದ್ದಾನೆ. ನಾಲ್ಕನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿರುವ ಮೋಹನಾ ಕುಮಾರಿ ಗೊಂಬೆಗೆ ದೇವರು ಆಯಸ್ಸು, ಆರೋಗ್ಯ, ಅಂತಸ್ತು ಕೊಟ್ಟು ಕಾಪಾಡಲಿ ಎಂದು ಶುಭ ಕೋರುವವರು ಮಗುವಿನ ತಂದೆ ತಾಯಿ, ತಾತ ಅಜ್ಜಿ, ಚಿಕ್ಕಪ್ಪಂದಿರು ಹಾಗೂ ಅತ್ತೆ ಮಾವ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.